ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡನ ವಿರುದ್ಧ ನಡೆದ ಪ್ರತಿಭಟನೆಯು ಬಹಳ ಯಶಸ್ವಿಯಾಗಿದ್ದು ಸರಗೂರು ತಾಲೂಕಿನಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿದೆ. ಇದುವರೆಗೂ ಸರಗೂರಿನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆ ನಡೆದ ಉದಾಹರಣೆಯೇ ಇಲ್ಲ. ಈ ಪ್ರತಿಭಟನೆಗೆ 6,000ಕ್ಕೂ ಹೆಚ್ಚಿನ ಜನರು ಭಾಗಿಯಾಗಿದ್ದರು ಎಂದು ಗ್ರಾಮೀಣ ಮಹೇಶ್ ಹೇಳಿದರು. ಸರಗೂರಿನಲ್ಲಿ ಇರುವ ಅತಿಥಿ ಗೃಹದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ಸರಗೂರು ಘಟಕ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವಣ್ಣ ಸರಗೂರು ಮಾತನಾಡಿ, ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದರೆ ಮಾತ್ರ ನಾನು ಬರುತ್ತೇನೆ ಎಂದಿದ್ದಕ್ಕೆ ಅವನ ವಿರುದ್ಧ ಸರಗೂರಿನಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಮಲ್ಲಿಕಾರ್ಜುನ ಗೌಡನನ್ನು ಸೇವೆಯಿಂದ ವಜಾಗೊಳಿಸಬೇಕು ಹಾಗೂ ದೇಶದ್ರೋಹ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಎಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯತ್ ಸದಸ್ಯ ಬೆಟ್ಟಸ್ವಾಮಿ ಮಾತನಾಡಿ, ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲಾ ಸದಸ್ಯರು ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ಜನರು ಬೆಂಬಲಿಸಿ ಸಹಕಾರ ನೀಡಿದರು. ಪರಿಣಾಮವಾಗಿ ಬೃಹತ್ ಪ್ರತಿಭಟನೆ ಯಶಸ್ವಿಯಾಗಿ ನಡೆದಿದೆ. ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಹಕಾರ ನೀಡಿದ್ದು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಪ್ರತಿಭಟನೆಗಳಿಗೆ ಪ್ರತಿ ಹಳ್ಳಿಯಿಂದ ಬಂದಂತಹ ಎಲ್ಲ ಭೀಮಾ ಅನುಯಾಯಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಂವಿಧಾನ ಸಂರಕ್ಷಣಾ ಸಮಿತಿ ಸರಗೂರು ಘಟಕ ತಿಳಿಸುತ್ತದೆ. ಮುಖ್ಯವಾಗಿ ಸರಗೂರು ಪಟ್ಟಣದ ಯಜಮಾನರು ಪ್ರತಿಭಟನೆಗೆ ಬಂದಂತಹ 6,000 ಜನರಿಗೆ ಅನ್ನ ನೀಡಿ ಸತ್ಕರಿಸಿದ್ದಾರೆ. ಅವರಿಗೂ ವಿಶೇಷವಾಗಿ ಸಂವಿಧಾನ ಸಂರಕ್ಷಣಾ ಸಮಿತಿಯ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿದ ಅವರು, ಪ್ರತಿಭಟನೆಗೆ ಸಹಕರಿಸಿದವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಪ್ರತಿಭಟನೆಯಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ಸರಗೂರು ಘಟಕದ ಆದಿ ಕರ್ನಾಟಕ ಮಹಾಸಭಾಧ್ಯಕ್ಷರಾದ ಶಿವಣ್ಣ, DSS ಸಂಚಾಲಕರಾದ ಇಟ್ಲ ರಾಜಣ್ಣ, ಬಿಡುಗಲು ಶಿವಣ್ಣ, ಹೊಸಬಿರ್ವಾಳು ಗ್ರಾಮೀಣ ಮಹೇಶ್, ಸರಗೂರು ಕೃಷ್ಣ, ಕುರ್ನೆಗಾಲ ಬೆಟ್ಟಸ್ವಾಮಿ, ಗ್ರಾಮ ಪಂಚಾಯತ್ ಸದಸ್ಯ ಸರಗೂರು ಭೀಮಯ್ಯ, ಇದಿಯಪ್ಪ, ದೇವಲಾಪುರ ಸಿದ್ದರಾಜು, ಲಂಕೇಶ್ ಶ್ರೀನಿವಾಸ್, ಚೆನ್ನಿಪುರ ಮಲ್ಲೇಶ್, ಸಾಗರೆ ಶಂಕರ್, ಮುಳ್ಳೂರು ನಿಂಗರಾಜು, ಭಾಸ್ಕರ್ ನಂಜೀಪುರ ಮತ್ತು ಮಹೇಶ್, ಸರಗೂರು ಕೃಷ್ಣ ಕಲ್ಲಂಬಾಳು, ನಾಗಣ್ಣ, ಕೊರ್ನೆಗಾಲ ಬೆಟ್ಟಸ್ವಾಮಿ, ಅಂಚೀಪುರ ನಾಗರಾಜ್, ಹಳೆ ಹೆಗ್ಗುಡಿಲು ಸೋಮಣ್ಣ, ಶಂಕರ್, ಯಜಮಾರು ಸರಗೂರು, ಕಂದೇಗಾಲ ಶಿವರಾಜು, ವೆಂಕಟಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು. ಉದ್ದೇಶ ಇಷ್ಟೇ. ಮೊನ್ನೆ ದಿನಾಂಕ 8ನೇ ತಾರೀಕು ಮಂಗಳವಾರ ನಡೆದಂತಹ ಪ್ರತಿಭಟನೆ ಬಹಳ ಯಶಸ್ವಿಯಾಗಿ ನಡೆದಿದೆ. ಸರಗೂರು ತಾಲೂಕಿನಲ್ಲಿ ಒಂದು ದೊಡ್ಡ ಇತಿಹಾಸವನ್ನೇ ಸೃಷ್ಟಿಸಿದೆ. ಸರಗೂರು ತಾಲೂಕಿನಲ್ಲಿ ಇರುವವರೆಗೂ ಕೂಡ ಇಂಥ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರುವ ಉದಾಹರಣೆ ಯಾವತ್ತೂ ನೋಡಿರಲಿಲ್ಲ. ಹಾಗಾಗಿ ಇದು ಬಹಳ ಯಶಸ್ವಿಯಾಗಿ ನಡೆದಿದೆ ಮತ್ತು ತುಂಬಾ ಒಳ್ಳೆಯ ಪರಿಣಾಮವನ್ನು ಕೂಡ ಬೀರಿದೆ. ಹಾಗಾಗಿ ಈ ಪ್ರತಿಭಟನೆಗೆ ಸಹಕಾರ ನೀಡಿದಂತ ಎಲ್ಲರಿಗೂ ಒಂದು ಧನ್ಯವಾದಗಳನ್ನ ತಿಳಿಸಬೇಕು ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ. ಏನು ಸರ್ಕಾರ ಅದನ್ನ ಕ್ರಮ ಕೈಗೊಳ್ಳದೆ ಮೌನ ವಹಿಸಿದೆ. ಮತ್ತೆ ಸುಪ್ರೀಂ ಕೋರ್ಟ್ ಏನು ಅವರ ಅಯ್ಯರ ಇನ್ನೂ ಕೂಡ ಕ್ರಮ ವಹಿಸಿ ಮೌನ ವಹಿಸಿದ್ದಾರೆ. ಅದನ್ನು ವಿರೋಧಿಸಿ ದಿನಾಂಕ 19ರಂದು ಎಲ್ಲಿ ರಾಜ್ಯ ಭವನ ಚಲೋ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮೈಸೂರು ಜಿಲ್ಲೆಯಿಂದ. ಆ ಒಂದು ವಿಧಾನಸೌಧ ಚಲೋ ಅಂತ ಹಮ್ಮಿಕೊಂಡಿದ್ದಾರೆ. ಆ ವಿಧಾನಸೌಧ ಚಲೋಗೆ ನಮ್ಮ ಸರಗೂರು ತಾಲೂಕಿನಿಂದ ಸಂವಿಧಾನ ಸಂರಕ್ಷಣಾ ವತಿಯಿಂದ ಮತ್ತು ವಿವಿಧ ರಾಜಕೀಯ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಎಲ್ಲರಿಂದ ಆ ಪ್ರತಿಭಟನಾ ಒಂದು ರ್ಯಾಲಿಗೆ ನಾವು ಕೂಡ ಇಲ್ಲಿಂದ ಹೋಗಿ ಬೆಂಬಲವನ್ನು ಸೂಚಿಸ್ತೀವಿ. ಅಂದಿನ ಒಂದು ವಿಧಾನಸೌಧ ಚಲೋ ಕಾರ್ಯಕ್ರಮಕ್ಕೆ ನಾವು ಕೂಡ ಇಲ್ಲಿಂದ ಭಾಗವಹಿಸ್ತೀವಿ ಅಂತ ಈ ಮೂಲಕ ನಮಗೆ ತಿಳಿಸ್ತಾ ಇದ್ದೀವಿ. ಒಂದು ಪೂರ್ವಭಾವಿ ಸಭೆಯಲ್ಲಿ ಪ್ರತಿ ಹಳ್ಳಿಗೆ ಹೋಗ್ಬೇಕಾದ್ರೆ ಹಳ್ಳಿಯ ಜನರು ಬಹಳ ಸಹಕಾರ ಕೊಟ್ಟು ನಮ್ಗೆ ನೀವು ಪ್ರತಿಭಟನೆ ನಡೆಯೋದಕ್ಕೆ ನಾವು ಬಹಳ ಬೆಂಬಲ ಕೊಡ್ತೀವಿ ಅಂತ ಅದೇ ರೀತಿ ಅವ್ರು ಏನು ಹೇಳಿದ್ರು ಭರವಸೆ ಆ ಮೂಲಕ ನಮ್ಗೆ ಪ್ರತಿಭಟನೆ ಯಶಸ್ವಿಯಾಗಕ್ಕೆ ಅವರು ಮುಖ್ಯ ಕಾರಣಕರ್ತರು. ಹಾಗೆ ನಮ್ಮ ಪೊಲೀಸ್ ಇಲಾಖೆಯವರು ನಾವು ಕೇಳ್ಕೊಂಡಾಗ ಕಡಿಮೆ ಜನ ಇರಬೇಕು, ಜಾಸ್ತಿ ಜನ ಆದ್ರೆ ನಾವು ಬಂದೋಬಸ್ತ್ ತಗೋಬೇಕಾಗುತ್ತೆ ಎಲ್ಲರೂ. ಅವರು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾವು ಸೇರಿದಂಥ ಜನಸಂಖ್ಯೆಗೆ ಅವರು ಬಂದೋಬಸ್ತು ಸಹಕಾರ ನೀಡುವುದರಲ್ಲಿ ಬಹಳ ಸಹಕಾರ ನೀಡಿದರೆ ಪೊಲೀಸ್ ಇಲಾಖೆ ಮತ್ತೆ ಮಾಧ್ಯಮದವರು ಅದೇ ರೀತಿ ಪತ್ರಿಕೆಯಲ್ಲಿ ಸುದ್ದಿ ಮಾಡೋದ್ರ ಮೂಲಕ ನಾವು ಪ್ರತಿಭಟನೆ ಹಿಂದಿನ ದಿನ ಅವ್ರೇನು ಸುದ್ದಿ ಮಾಡಿದ್ರು ಅದೆಲ್ಲ ಮೆಸೇಜ್ ಹೋಗಿ ಪ್ರತಿ ಸರಗೂರು ತಾಲೂಕು ವಿವಿಧ ಹಳ್ಳಿಗಳಿಗೆಲ್ಲ ಅದು ಮಾಹಿತಿ ಹೋಗೋದ್ರ ಮೂಲಕ ನಮ್ಮ ಪ್ರತಿಭಟನೆಗೆ ಅವರು ಪೊಲೀಸ್ ಇಲಾಖೆ ಮತ್ತೆ ಮಾಧ್ಯಮ ಎರಡೂ ಮುಖ್ಯವಾದ ಕೆಲಸ ಮಾಡಿದೆ ಅಂತ ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ.
ಪರಿಶ್ರಮ ಹಾಕಿದ್ದಾರೆ. ಮತ್ತೆ ವಿವಿಧ ಹಳ್ಳಿಗಳವರು ಜನರು ಮತ್ತು ಮಹಿಳೆಯರು ಸಾರ್ವಜನಿಕರು ಮತ್ತೆ ನಮ್ಮ ಕೋಟೆ ತಾಲೂಕು ಸರಗೂರು ತಾಲೂಕಿನ ಹೋರಾಟಗಾರರೆಲ್ಲ ಬೆಂಬಲಪಡಿಸಿ ನಮ್ಮ ಪ್ರತಿಭಟನೆಗೆ ಯಶಸ್ವಿ ಕಾರಣಕರ್ತರಾಗಬೇಕು ಅಂತ ಹೇಳ್ತಾ ಇವತ್ತು ನನ್ನ ಮಾತನ್ನು ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.